ಮಾರ್ಕೆಟಿಂಗ್ ಹೌದು. ಅದನ್ನು ಹೇಗೆ ಮಾಡ್ತಾ ಇದ್ದೀರಾ? ಈ ಹನಿ ವರ್ಲ್ಡ್ ಅನ್ನೋ ಬ್ರಾಂಡ್ ಅದು ಯಾವ ಇಸವಿನಲ್ಲಿ ಆರಂಭಿಸಿದ್ದು? ನಾನು ಫಸ್ಟ್ ಸೈಕಲಲ್ಲಿ ಜೇನು ಕೃಷಿ ಮಾಡ್ತಿದ್ದೆ ಫಸ್ಟಿಗೆ. ಕಳೆದ ವರ್ಷ 1600 kg ನಾನು ಆಸ್ಟ್ರೇಲಿಯಾಕ್ಕೆ ಕಳಿಸ್ತೇನೆ. ಹವಾಮಾನ ಹೊಂದಿಕೊಂಡೇ ಇರೋದು. ಈ ಜೇನು ಜಾಸ್ತಿ ಆಗೋದು ಕಡಿಮೆ ಆಗೋದು ಈ ಹವಾಮಾನವನ್ನು ಹೊಂದಿಕೊಂಡು. ಎಷ್ಟು ವರ್ಷಗಳ ಕಾಲ ಇದನ್ನು ಇದು ಇಟ್ಕೊಳ್ಬಹುದು ಮತ್ತು 1.5 ವರ್ಷ ಎಲ್ಲ ಇಡ್ಬೋದು. ಇದನ್ನು ಯಾವ ಕಾರಣ ಕೂಡ ಫ್ರಿಜ್ಜಲ್ಲಿ ಎಲ್ಲ ಇಡಬಾರ್ದು. ಮಾರ್ಕೆಟ್ ಮಾಡುವಾಗ ಈ ಜೇನು ಆಗದ ಪ್ಲೇಸಲ್ಲಿ ಹೋಗಿ ಮಾರ್ಕೆಟ್ ಮಾಡಿದರೆ ಜೇನನ್ನು ಕೂಡ ಸೇಲ್ ಮಾಡಲಿಕ್ಕೆ ಆಗ್ತದೆ. ಹೌದು, ಜೇನು ಕಡಿಮೆ ಆದ ವರ್ಷ ಇದು ಅಡಿಕೆ ಕೂಡ ಕಡಿಮೆ. ಹೌದು. ಮಧುವಣ್ಣ, ಈಗ ಜೇನನ್ನು ತೆಗೆದಾಯಿತು, ಆ ಪ್ರೊಸೆಸಿಂಗ್ ಎಲ್ಲ ಆಯಿತು. ಅದರ ನಂತರ ಈಗ ಮುಖ್ಯವಾಗಿ ಇದಕ್ಕೆ ಬೇಕಾಗುವಂಥದ್ದು ಮಾರ್ಕೆಟಿಂಗ್. ಹೌದು. ಅದನ್ನು ಹೇಗೆ ಮಾಡ್ತಾ ಇದ್ದೀರಾ? ಈಗ ಬಾಟ್ಲಿಂಗ್ ಮಾಡುವಂಥದ್ದಾಗಿರ್ಬೋದು, ಇದನ್ನು ಹೊರಗಡೆ ನೀವು ಪ್ರಚಾರ ಪಡಿಸುವಂಥದ್ದು ಹೇಗೆ ಮಾಡ್ತಾ ಇದ್ದೀರಾ? ನಾನು ಈಗ ಫಸ್ಟಿಗೆ ನಮ್ಮ ಸಂಬಂಧಿಕರು ಊರಿನವರು ಹಾಗೆ ಸೇಲ್ ಆಗ್ತಿತ್ತು. ಮತ್ತು ಸ್ವಲ್ಪ ಜಾಸ್ತಿ ನಮ್ಮ ಜೇನು ಪೆಟ್ಟಿಗೆ ಸಾಕುವುದಕ್ಕಿಂತ ನಾವು ಪೆಟ್ಟಿಗೆ ಜಾಸ್ತಿ ಮಾಡೋದಕ್ಕಿಂತ ಪೆಟ್ಟಿಗೆ ಹಂತವಾಗಿ ನಾವು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋದ್ರೆ ನಮ್ಮ ಮಾರ್ಕೆಟಿಂಗ್ ಕೂಡ ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ. ನಾವು ಈಗ 10 ಪೆಟ್ಟಿಗೆ ಸಾಕುವನ್ನು 100 ಪೆಟ್ಟಿಗೆ ಮಾಡಿದರೆ ಮಾರ್ಕೆಟಿಗೆ ಮಾಡಲಿಕ್ಕೆ ಆಗೋದು, ಅದು ಕೂಡ ಸಮಸ್ಯೆ ಆಗ್ತದೆ. ಯಾಕೆಂದರೆ ಇದು ಜೇನು ಕೃಷಿಯಲ್ಲಿ ಈಗ ಜೇನು ಸೇಲ್ ಆಗೋದು ನಂಬಿಕೆಯ ಮೇಲೆ. ನಂಬಿಕೆ ಇದ್ರೆ ಮಾತ್ರ ಈಗ ಜೇನು ತಿಂತಾರೆ, ಇಲ್ಲಾಂದ್ರೆ ಯಾರು ಕೂಡ ತಗೊಳ್ಳೋದಿಲ್ಲ. ಎಷ್ಟು ಜಾಸ್ತಿಗೆ ಕೊಟ್ಟರು ತಗೊಳ್ಳೋದಿಲ್ಲ, ಎಷ್ಟು ಕಡಿಮೆ ಕೊಟ್ಟರು ಕೂಡ ಯಾರಿಗೂ ಬೇಡ. ಅದು ಲೇಬಲ್ ಅಲ್ಲಿ ಶುದ್ಧ ಜೇನು ಅಂತ ಹಾಕಿದ್ರು ಕೂಡ ನಂಬಿಕೆ ಇರೋದು, ಜನಗಳ ಮೇಲೆ ನಂಬಿಕೆ ಇರೋದು. ಅದಕ್ಕೆ ಬೇಕಾಗಿ ನಾವು ಸ್ವಲ್ಪ ನಾವು ಅಭಿವೃದ್ಧಿ ಮಾಡಿದರೆ ಈಗ ನಾವು ಸಂಬಂಧಿಕರು ಅವರು ಮತ್ತೊಬ್ಬರಿಗೆ ಹೇಳ್ತಾರೆ, ಆ ರೀತಿಗೆ ಸೇಲ್ ಆಗ್ತಾ ಇತ್ತು. ಮತ್ತೆ ನಮ್ಮ ಅತ್ಯಂತ ಜಾಸ್ತಿ ಈಗ ಜೇನು ಸೊಸೈಟಿಗೆ ಹಾಕ್ತೇನೆ ನಾನು. ಹೌದು, ಒಂದು 100 ಕ್ವಿಂಟಾಲಕ್ಕಿಂತ ಜಾಸ್ತಿ ನಾನು ಜೇನು ಸೊಸೈಟಿಗೆ ಹಾಕ್ತೇನೆ. ಮತ್ತು ಈಗ ಸೇಲ್ ಆಗ್ತದೆ. ಒಂದು 25ರಿಂದ 30 ಜನ ಬಲ್ಕಾಗಿ ತಗೊಂಡು ಹೋಗುವವರಿದ್ದಾರೆ. ಅವರಿಗೆ ಸ್ವಲ್ಪ ರೇಟ್ ಕಡಿಮೆಯಲ್ಲಿ ಕೊಡೋದು, ಅವರ ಹೆಸರಲ್ಲಿ ಸೇಲ್ ಮಾಡ್ತಾರೆ. ಆ ರೀತಿ ಕೂಡ ಆಗ್ತಾ ಉಂಟು. ನಾನು ಫಸ್ಟಿಗೆ ನಮಗೆ 1 kg 2 kg ಈ ಸೊಸೈಟಿಯ ಪರಿಚಯ ಆಗುವುದಕ್ಕೆ ಮುಂಚೆ ನಾವು ಇಲ್ಲಿಯೇ ಸೇಲ್ ಮಾಡ್ತಿದ್ದೆ. ಮತ್ತು ನಾವು ಪೆರ್ಲಾದಲ್ಲಿ TRK ಭಟ್ ಅಂತಿದ್ರು. ಅವರು ಆ ಟೈಮಲ್ಲಿ ನಮ್ಮಲ್ಲಿ 25 kg 30 kg ಒಮ್ಮೆಲೆ ತಗೊಳ್ಳೋರು ಅವರು 2007ರಲ್ಲಿ ಎಲ್ಲ ಒಮ್ಮೆಲೆ ಕೊಟ್ಟು ಆವಾಗಲೇ ಹಣ ಕೊಡೋದು. ಆಗ ನಮಗೆ ದೊಡ್ಡ ಅಮೌಂಟ್. ಆ ಟೈಮಲ್ಲಿ ನಮಗೆ ಈ 15-25 kg ಅದು ಒಮ್ಮೆಲೆ ಸಿಗುವಾಗ ದೊಡ್ಡ ಅಮೌಂಟ್. ಅದು ನಮಗೆ ಅತ್ಯಂತ ಖುಷಿ ಪಡ್ತಾ ಇತ್ತು, ಖುಷಿ ಕೊಡ್ತಾ ಇತ್ತು. ಆದ ಕಾರಣ ಆ ರೀತಿಯ ಸಪೋರ್ಟ್ ಸಿಕ್ಕಿದ ಕಾರಣ ನಾವು ಈಗ ಒಬ್ಬೊಬ್ಬರೇ ನಮಗೆ ವರ್ಷಕ್ಕೆ ಪ್ರತಿ ವರ್ಷ ಕೂಡ ಒಬ್ಬೊಬ್ಬರೇ ನಮ್ಮ ಇದು ಜೇನು ತಗೊಳ್ಳುವವರು ಜಾಸ್ತಿ ಆಗ್ತಾರೆ. ಹೌದು. ಈ ಹನಿ ವರ್ಲ್ಡ್ ಅನ್ನೋ ಬ್ರಾಂಡ್ ಅದು ಯಾವ ಇಸವಿನಲ್ಲಿ ಆರಂಭಿಸಿದ್ದು? ಅದು ಫಸ್ಟಿಗೆ ಹೌದು. ನಾನು ಫಸ್ಟ್ ಸೈಕಲಲ್ಲಿ ಜೇನು ಕೃಷಿ ಮಾಡ್ತಿದ್ದೆ ಫಸ್ಟಿಗೆ. ಅದರ ನಂತರ ಬೈಕ್ ಇದು ಸ್ಪೆಂಡರ್ ಬೈಕ್ ತಗೊಂಡೆ. ಸೈಕಲ್ ನೀವು ಇಲ್ಲಿ ಲೋಕಲ್ ಆಗಿ? ಹೌದು. ಮತ್ತೆ ಸ್ಪೆಂಡರಲ್ಲಿ ನಾನು ಜೇನು ಒಂದು ಸ್ಪೆಂಡರ್ ಸೆಕೆಂಡ್ ಹ್ಯಾಂಡ್ ತಗೊಂಡೆ. ಅದಕ್ಕೆ ಒಂದು ಹೆಸರು ಇಡ್ಬೇಕಂತ ಆಗುವಾಗ ಈ ಹನಿ ವರ್ಲ್ಡ್ ಇದಾಯ್ತು, ಹನಿ ವರ್ಲ್ಡ್ ಅಂತ ಇಡುವ ಅಂತ. ಆ ರೀತಿ ಇಟ್ಟದ್ದು. ಆಗ ಅವತ್ತು ಅದನ್ನು ಎಲ್ಲ ಎಷ್ಟು ಗಾಡಿ ತೆಗೆದ್ರು ಕೂಡ ನಾನು ಫಸ್ಟಿಗೆ ಇಡುವುದು ಹನಿ ವರ್ಲ್ಡ್ ಅಂತ. ಹೌದು, ಅದೇ ಈಗ ಇದಕ್ಕೆ ಕೂಡ ಹೆಸರು ಇಟ್ಟಿದ್ದೇನೆ. ಅದು ಫಸ್ಟಿಗೆ ಸೈಕಲಲ್ಲಿ ಹೋಗಿ ಲೋಕಲ್ ಹೋಗ್ತಿದ್ದೆ. ಮತ್ತು 2007ರಲ್ಲಿ ನಾನು ಫಸ್ಟಿಗೆ ಈಗ ಮೈಗ್ರೇಷನ್ ಮಾಡಿದ್ದು. ಪ್ರಥಮ ಬಾರಿಗೆ ನಾನು ಮೈಗ್ರೇಷನ್ ಮಾಡಿದ್ದು ಸುಳ್ಯಕ್ಕೆ. ಹೌದು, ಸುಳ್ಯದ ಬಾಜಿನಡ್ಕ ಅಂತ. ಅಲ್ಲಿ ಹೋಗಿ ಅಲ್ಲಿ ಹೋಗಿ ಜೇನು ಪೆಟ್ಟಿಗೆ ಇಟ್ಟದ್ದು. ಅಷ್ಟರವರೆಗೆ ಇಲ್ಲಿ ಇಡ್ತಿದ್ದೆ. ಮೈಗ್ರೇಷನ್ ಮಾಡಿ ಅಲ್ಲಿ ಇಡ್ಲಿಕ್ಕೆ ಹೋಗಿದ್ದೆ. ಆವಾಗ ನನಗೆ ಪುಟ್ಟಣ್ಣಗೌಡರು ಮತ್ತು ರಾಧಾಕೃಷ್ಣ ದಾಸೆ ಅಂತ ದೊಡ್ಡ ಜೇನು ಕೃಷಿಕರು ನನಗೆ ಪರಿಚಯ ಆದರು, ಇಲ್ಲಿ ಸುಳ್ಯದವರು. ಮತ್ತು ಅವರ ಈ ಮೈಗ್ರೇಷನ್ನ ಬಗ್ಗೆ ಎಲ್ಲ ನನಗೆ ಯಾವ ರೀತಿ ಇಡಬೇಕು, ಯಾವ ರೀತಿ ತಗೊಂಡು ಹೋಗಬೇಕು, ನಾವು ಅಡ್ರೆಸ್ ತಗೊಂಡು ಹೋಗೋದು, ಅದೆಲ್ಲ ಸರಿಯಾದ ಮಾಹಿತಿ ನನಗೆ ಇರಲಿಲ್ಲ. ಅದನ್ನು ಮಾಹಿತಿಯೆಲ್ಲ ನಮಗೆ ಅವರು ಹೇಳಿಕೊಟ್ರು. ಯಾವಾಗಾದರೂ ಒಮ್ಮೆ ಸಿಗೋದು, ಆಗ ನಮಗೆ ಅದರ ಬಗ್ಗೆ ನಮಗೆ ಹೇಳಿಕೊಟ್ರು. ಅದ ಕಾರಣ ಮೈಗ್ರೇಷನ್ ಕೂಡ ಈಗ ನನ್ನಲ್ಲಿ 3000 ಪೆಟ್ಟಿಗೆ ಇದ್ದರೆ 2500 ಪೆಟ್ಟಿಗೆಯನ್ನು ಕೂಡ ನಾನು ಮೈಗ್ರೇಷನ್ ಮಾಡ್ತೇನೆ. ಒಂದೇ ಕಡೆ ಪ್ರತಿ ವರ್ಷ ಒಂದೇ ಕಡೆ ಇರುವುದಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾನು ಶಿಫ್ಟ್ ಮಾಡ್ತೇನೆ. ಹಾಗೆ ಆಗ ನಮಗೆ ನಾವು ಬೇರೆಯವರ ತೋಟದಲ್ಲಿ ಇಡುವಾಗ ಆಟೋಮೆಟಿಕ್ ಆಗಿ ನಮ್ಮ ಇದು ಜೇನು ಕೂಡ ಸೇಲ್ ಕೂಡ ಜಾಸ್ತಿ ಆಗ್ತದೆ. ನಾವು ಎಲ್ಲಿ ಇಡ್ತೇವೆ ಅವರ ಮನೆಯ ಸಂಬಂಧಿಕರಿಗೆ, ಅವರ ಪರಿಚಯದವರಿಗೆ ನಮ್ಮ ನಂಬಿಕೆ ಮೇಲೆ ಅವರು ತೆಗೆದು ಅವರಿಗೆ ಕೊಡ್ತಾರೆ. ಹೌದೌದು, ಆಗ ನಾವು ಅವ್ರ ನಂಬಿಕೆ ಇರ್ತದೆ. ಆ ರೀತಿಯಲ್ಲಿ ನಮಗೆ ಇಷ್ಟು ಜೇನು ಕೂಡ ಸೇಲ್ ಆಗ್ತದೆ. ಈಗ ನಾವು ಈಗ
ಈ 24 ವರ್ಷದಲ್ಲಿ ಕೂಡ ತಗೊಂಡು ಹೋಗೋರು ಇವತ್ತು ಕೂಡ ತಗೊಂಡು ಹೋಗ್ತಾರೆ. ಆಗ ಅಷ್ಟು ನಮ್ಮ ನಂಬಿಕೆ ಮೇಲೆ ಯಾವುದೇ ರೀತಿಯ ನಾವು ಅದನ್ನು ಡೂಪ್ಲಿಕೇಟ್ ಆಗಲಿ ಯಾವುದು ಹೇಗೆ ಸಿಗ್ತದೆ ಅದೇನು ನಾವು ಎಲ್ಲ ಜೇನನ್ನು ಮಿಕ್ಸ್ ಮಾಡಿ ಕೂಡ ಕಲರ್ ಡಾರ್ಕ್ ಉಂಟು ಅದನ್ನೆಲ್ಲ ಕೊಡ್ಲಿಕ್ಕಿಲ್ಲ. ಹೇಗೆ ಸಿಕ್ಕಿದೆ ಅದೇನೇ ಒಮ್ಮೊಮ್ಮೆ ಡಾರ್ಕ್ ಬರ್ತದೆ, ಒಮ್ಮೊಮ್ಮೆ ಲೈಟ್ ಬರ್ತದೆ, ಒಮ್ಮೊಮ್ಮೆ ತೆಲು ಬರ್ತದೆ. ಅದೆಲ್ಲ ಪ್ರಕೃತಿಯಲ್ಲಿ ಸಿಕ್ಕಿದ್ದು. ಅದನ್ನು ಹೇಗೆ ಸಿಗ್ತದೆ ಅದನ್ನು ಹಾಗೆ ನಾವು ಸೇಲ್ ಮಾಡ್ತೇವೆ. ಬಹುಶಃ ಈ ಒಂದು ಕ್ವಾಲಿಟಿಯಿಂದಾಗಿ ಇವತ್ತು ಹೊರ ರಾಜ್ಯಗಳಿಂದಲೂ ಕೂಡ ತಮಗೆ ಹೌದೌದು. ಈ ಕ್ವಾಲಿಟಿ ನಾನು ಕಳೆದ ವರ್ಷ 1600 kg ನಾನು ಆಸ್ಟ್ರೇಲಿಯಾಕ್ಕೆ ಕಳಿಸ್ತೇನೆ. ಅದು ಮೊದಲು ಒಂದು 2 ತಿಂಗಳ ಮುಂಚೆ ನಮಗೆ ಅದರ ಸ್ಯಾಂಪಲ್ ಕೊಟ್ಟೆ 3 ಬಾಟ್ಲಿಯಲ್ಲಿ ಬೇರೆ ಬೇರೆ. ನಮಗೆ ಯಾಕೆಂದರೆ ನಮಗೆ ಒಂದೇ ಟೈಪ್ದು ಒಂದೇ ಬ್ಯಾರಲಲ್ಲಿ ಹಾಕಿ ಇಡುವುದಲ್ಲ, ನಮ್ಮ ಕ್ಯಾನಲ್ಲಿ 50 kg ಇಡುವುದು. ಅದು ಒಂದು ಕ್ಯಾನಿಗಿಂತ ಮತ್ತೊಂದು ಕ್ಯಾನ್ನ ಜೇನಿನ ಟೇಸ್ಟ್ ಇದು ಕಲರ್ ಎಲ್ಲ ಚೇಂಜ್ ಇರ್ತದೆ. ಅದು 2-3 ಬಾಟ್ಲಿಯಲ್ಲಿ ಹಾಕಿ ಕೊಟ್ಟೆ. ಅದು ಎ ಗ್ರೇಡಲ್ಲಿ ಪಾಸ್ ಆಯಿತು. ಅಲ್ಲಿ ಅದಕ್ಕೆ ಒಂದು ಅದನ್ನು ಚೆಕ್ ಮಾಡಲಿಕ್ಕೆ 40,000 ಖರ್ಚುಂಟು. ಅದೆಲ್ಲ ಅವರೇ ಖರ್ಚು ಮಾಡಿದ್ದು. ಅದಕ್ಕೆ ನನಗೆ ಅವರು ಅದಕ್ಕೆ 40,000 ಖರ್ಚು ಮಾಡಿ ಅದು ಒಳ್ಳೆ ಗ್ರೇಡಲ್ಲಿ ಬಂತು. ಮತ್ತು 1600 kg ಅವರು ತಗೊಂಡು ಹೋದರು. ನಾನು ಹೇಳಿದ ರೇಟ್ ಅಲ್ಲ, ಅವರೇ ಕೊಟ್ಟ ರೇಟು 500 ರೂಪಾಯಿ ಕೊಟ್ಟು. ನಾನು ಆ ಟೈಮಲ್ಲಿ 350ಕ್ಕೆ ಇಲ್ಲಿ ಸೇಲ್ ಮಾಡ್ತಾ ಇದ್ದದ್ದು. ಅವರು ಅದಕ್ಕೆ 500 ಕೊಟ್ಟು ತಗೊಂಡು ಹೋದರು. ಅದು ಕ್ವಾಲಿಟಿ ಇತ್ತು. ಹೌದು, ಆ ರೀತಿಯ ಸಪೋರ್ಟ್ ಕೂಡ ನಮಗೆ ಕ್ವಾಲಿಟಿ ಇದ್ದರೆ ಆ ರೀತಿಯ ಸಪೋರ್ಟ್ ಕೂಡ ಸಿಗ್ತದೆ. ನಾವು ರೇಟ್ ಮಾಡಬೇಕಂತಲ್ಲ, ಅವರೇ ರೇಟ್ ಕೊಟ್ಟು ತಗೊಂಡು ಹೋಗ್ತಾರೆ. ಹಾಗೆ ರೇಟ್ ಅದೇ ನಮಗೆ ಕ್ವಾಲಿಟಿಯನ್ನು ನಮಗೆ ಹೇಗೆ ಸಿಗ್ತದೆ ನ್ಯಾಚುರಲ್ ಆಗಿ ಪ್ರಕೃತಿಯಲ್ಲಿ ಹೇಗೆ ಸಿಗ್ತದೆ ಅದನ್ನೇ ಕೊಡೋದು. ಆಗ ನಾವು ಕ್ವಾಲಿಟಿ ಒಂದೇ ಇದಿರ್ತದೆ, ಅದರಲ್ಲಿ ಯಾವುದೇ ರೀತಿಯ ಡೂಪ್ಲಿಕೇಟ್ ಮಾಡಲಿಕ್ಕಿಲ್ಲ. ಅದು ನಾವಂತಲ್ಲ, ಜೇನು ಸಾಕುವವರು ಯಾರು ಕೂಡ ಡೂಪ್ಲಿಕೇಟ್ ಮಾಡೋದಿಲ್ಲ. ಎಲ್ಲ ವ್ಯಾಪಾರಸ್ಥರು ಈ ವ್ಯಾಪಾರ ಜಾಸ್ತಿ ಆಗಲಿಕ್ಕೆ ಬೇಕಾಗಿ ಕೆಲವರು ಮಾಡ್ತಾರೆ ಹೊರತು ಈ ಜೇನು ಕೃಷಿಕರು ಯಾರು ಕೂಡ ಡೂಪ್ಲಿಕೇಟ್ ಮಾಡೋದಿಲ್ಲ. ಅವರಿಗೆ ಎಷ್ಟು ಸಿಗ್ತದೆ ಅದನ್ನು ಅಷ್ಟು ಭಯ ಭಕ್ತಿಯಿಂದ ಅವರನ್ನು ಕೃಷಿಕರಿಗೆ ಕೊಡ್ತಾರೆ. ಹೌದು, ನಾವು ಅದೇ ಜೇನು ಕೃಷಿಕರಿಂದ ಎಲ್ಲಿ ಕೂಡ ತಗೊಳ್ಬೋದು. ಜೇನು ಕೃಷಿಕರಿಂದ ನಾವು ತಗೊಂಡ್ರೆ ನಾವು ಮತ್ತೊಬ್ಬರಿಗೆ ಒಂದು ಸಹಕಾರ ಮಾಡಿದ ಹಾಗೆ ಆಗ್ತದೆ, ಅವರು ಕೂಡ ಅಭಿವೃದ್ಧಿ ಆಗ್ತಾ ಇರ್ತಾರೆ. ಹೌದು, ಇದು ಸ್ಕಂದ ಬಾಟ್ಲಿಂದ ಪೆಟ್ ಬಾಟ್ಲಿ ಅಂತ, ಇದು ಮುಳ್ಳೇರಿಯಲ್ಲಿ ತಯಾರಾಗೋದು ಬಾಟ್ಲು ತಯಾರು. ಹೌದು, ನಾವು ಅಲ್ಲಿಂದಲೇ ತರಿಸೋದು. ಅವರು ಇಲ್ಲಿಗೆ ತಂದು ಕೊಡ್ತಾರೆ. ಅವರ ಲೈನ್ ಉಂಟು, ವಾರಕ್ಕೆ 1 ಸಲ ಉಂಟು. ನಮಗೆ ಎಷ್ಟು ಬೇಕೋ ಅಷ್ಟು ಹೇಳಿದರೆ ನಮಗೆ ಇಲ್ಲಿ ತಂದು ಕೊಡ್ತಾರೆ. ಸ್ಕಂದ ಪ್ಲಾಸ್ಟಿಕ್ ಸೆಂಟರ್ ಅಂತ ಮುಳ್ಳೇರಿಯದು. ಹೌದು, ಅದು ಫುಡ್ ಗ್ರೇಡ್ನ ಬಾಟ್ಲಿ. ಇದು ಬಾಟ್ಲಿ ಬೇರೆ ಬರ್ತದೆ, ಕ್ಯಾಪ್ ಬೇರೆ ಬರ್ತದೆ. ಅದನ್ನು ಟೈಟ್ ಮಾಡಿದರೆ ಲಾಕ್ ಆಗ್ತದೆ. ಇನ್ನು ತೆಗೆಯುವಾಗ ಅದು ಲಾಕ್ ಕಟ್ ಆಗಿ ಬರ್ತದೆ. ಕ್ಯಾಪ್ ಹಾಗೆ ಇರ್ತದೆ, ಲಾಕ್ ಕಟ್ ಆಗಿ ಬರ್ತದೆ. ತುಂಬ ವರ್ಷದಿಂದ ನಾವು ಈ ರೀತಿ ಕೊಡ್ತಾ ಇದ್ದೇವೆ. 1 kg ಮತ್ತು ಅರ್ಧ kg ಎರಡೇ ಇದು ಕೊಡ್ತಾ ಇರೋದು. ಇದಕ್ಕೆ ಈಗ ತುಂಬಿಸುವಂತ ವಿಧಾನ ಇಲ್ಲಿ ಅದು ಮ್ಯಾನುವಲ್ ಆಗಿ ಅದು ಯಾವುದೇ ಮಿಷಿನರಿ ಏನಿಲ್ಲ, ಮ್ಯಾನುವಲ್ ಆಗಿ ತುಂಬಿಸುವುದು. ಅದು ದೊಡ್ಡ ಒಂದು 3 ಕ್ವಿಂಟಲ್ ಹಿಡಿಯುವಂಥದ್ದೊಂದು ಸ್ಟೀಲ್ ಡ್ರಮ್ ಉಂಟು, ಅದಕ್ಕೆ ಹಾಕಿ ಮತ್ತೆ ಬಾಟಿಗೆ ತುಂಬಿಸುವುದು. ಹೌದು, ಅಂದ್ರೆ ನೀವು ಸ್ಟಾಕ್ ಇಡುವಂಥದ್ದು ಸ್ಟೀಲ್ ಡ್ರಮ್ ಅಲ್ಲಿ? ಸ್ಟೀಲ್ ಡ್ರಮ್. ಪ್ಲಾಸ್ಟಿಕ್ ಕೂಡ ಉಂಟು ಕೆಲವು ಇದು ಇದ್ದದ್ದು, ಜಾಸ್ತಿ ಎಲ್ಲ ಸ್ಟೀಲ್ ಡ್ರಮ್. ಈಗ ಒಂದು ತಾವು ಬಾಟ್ಲ್ಗೆ ಆದ ಮೇಲೆ ಅದು ಸೀಲ್ ಆಗ್ತದೆ. ಅದರ ನಂತರ ಎಷ್ಟು ವರ್ಷಗಳ ಕಾಲ ಇದನ್ನು ಇದು ಇಟ್ಕೊಳ್ಬಹುದು? ಮತ್ತು 1.5 ವರ್ಷ ಎಲ್ಲ ಇಡ್ಬೋದು. 1.5 ವರ್ಷ. ಹೌದು, ಅದೇ ಗೌರ್ಮೆಂಟಿನ ಫುಡ್ ಇದು ಇರೋದು ಅದೇ ವ್ಯಾಲ್ಯೂಯೇಷನ್ 1.5 ವರ್ಷ. ಅಷ್ಟರ ಒಳಗೆ ತಿಂದರೆ ಒಳ್ಳೇದಂತ ಗೌರ್ಮೆಂಟಿನ ಇದಿರೋದು. ನಾವು ಕೂಡ ಅಷ್ಟೇ ಹೇಳೋದು ಈಗ. ಹೌದು, ಇದೇ ಎಷ್ಟು ವರ್ಷ ಆದರೂ ಕೂಡ ಹಾಳಾಗೋದಿಲ್ಲ. ಈಗ ನಾವು ತಿನ್ಲಿಕ್ಕೆ ಟೇಸ್ಟ್ ಚೇಂಜ್ ಆಗ್ತದೆ 1 ವರ್ಷ 2 ವರ್ಷ ಆಗುವಾಗ. ಕೆಲವರು ಮನೆಯಲ್ಲಿ ಹೇಳೋದು ಇದು ಜೇನು ಹಳೆಯದಾದಷ್ಟು ಅದರ ಹೌದು, ಅದು ಟೇಸ್ಟ್ ಅಷ್ಟು ಔಷಧೀಯ ಗುಣ. ಅದು ಬಿಸಿಲಿಗೆಲ್ಲ ಇಟ್ಟು ಇದು ಮಾಡಿದರೆ ನಾವು ಈಗ ಅದನ್ನು ಪ್ರೊಸೆಸ್ ಮಾಡ್ತೇವೆ. ನಾವು ಈ ಏಪ್ರಿಲ್ ಮೇಲೆ ಆದರೆ ಇದನ್ನೇ ರಾ ಕೊಡ್ಲಿಕ್ಕೆ ಆಗ್ತದೆ. ಇದು ಮಳೆಗಾಲದಲ್ಲಿ ಕೊಡುವಾಗ ಅದನ್ನು ಪ್ರೊಸೆಸ್ ಮಾಡಬೇಕಾಗ್ತದೆ. ಪ್ರೊಸೆಸ್ ಮಾಡೋದಾದ್ರೆ ವಿಧಾನ ಹೇಗೆ ಅಂದರೆ, ಒಂದು ಪಾತ್ರೆಯಲ್ಲಿ ನೀರು ಇಡುವುದು, ಮತ್ತೊಂದು ಪಾತ್ರೆಯಲ್ಲಿ ಜೇನಿನ ಪಾತ್ರೆ ಇಡುವುದು, ಜೇನನ್ನು ಇಡುವುದು ಪಾತ್ರೆಯಲ್ಲಿ. ಆ ಜೇನನ್ನು ಬಿಸಿ ಮಾಡೋದು ಸ್ವಲ್ಪ. ಕೆಳಗಡೆ ನೀರು ಇರ್ತದೆ, ಕೆಳಗೆ ಗೆರಟೆ ಪೀಸ್ ಇಡಬೇಕು, ಇಲ್ಲದ್ರೆ ಕೂತಲದಾಗೆ. ಆಗ ನೀರನ್ನು ಸ್ವಲ್ಪ ಬಿಸಿ ಮಾಡೋದು. ಹಾಗಾದರೆ ಅದರ ಮೇಲೆ ಈ ಮೇನೆಲ್ಲ ಮೇಲೆ ಬರ್ತದೆ. ಅದನ್ನು ಮೇನನ್ನು ತೆಗೆದ್ರೆ ಮತ್ತೆ ಕ್ಲಿಯರ್ ಇರ್ತದೆ ಜೇನು. ಆಗ ಅದು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗುವಾಗ ಅದರಲ್ಲಿ ಗ್ಯಾಸ್ ಉತ್ಪತ್ತಿ ಆಗುದಿಲ್ಲ. ಇಲ್ಲದ್ರೆ ಮಳೆಗಾಲದಲ್ಲಿ ಅದನ್ನು ನೀರನ್ನು ಎಳೆಯುವ ಶಕ್ತಿ ಉಂಟು ಜೇನಿಗೆ. ನಾವು ಒಮ್ಮೆ ತಿಂದು ಅದನ್ನು ಮುಚ್ಚಳ ಟೈಟ್ ಮಾಡದಿದ್ರೆ
ನೀರು ಎಳೆಯುತ್ತದೆ. ಆಗ ಇದರಲ್ಲಿ ಇದು ಹುಳಿ ಬರ್ತದೆ, ಮತ್ತೆ ಅದು ಕೆಟ್ಟು ಹೋಗ್ತದೆ. ಅದಕ್ಕೆ ಬೇಕಾಗಿ ನಾವು ಪ್ರೊಸೆಸ್ ಮಾಡಿದರೆ ಅಷ್ಟು ಬೇಗ ಏನಾಗುದಿಲ್ಲ. ಇದು ಟೈಟ್ ಆಗಿ ಇರಬೇಕು ಹಾಗೆ. ಮತ್ತೆ ತಕೊಂಡೋದವರು ಕೂಡ ಹಾಗೆ ಇದನ್ನು ಯಾವ ಕಾರಣ ಕೂಡ ಫ್ರಿಜ್ಜಲ್ಲಿ ಎಲ್ಲ ಇಡಬಾರ್ದು, ಜೇನನ್ನು ಫ್ರಿಜ್ಜಲ್ಲಿ ಇಡಬಾರ್ದು. ಇದು ಕೆಡಾದ ಅಂತ ವಸ್ತು ಆದ ಕಾರಣ ಫ್ರಿಜ್ಜಲ್ಲಿ ಇಡುವುದು ಕೆಡುವಂಥದ್ದು ವಸ್ತು. ಇದು ಏನು ಹಾಳಾಗುದಿಲ್ಲ, ಹೊರಗಡೆ ಇರಬೇಕು, ಇಟ್ಟರೆ ಒಳ್ಳೆಯದು. ಸಾಮಾನ್ಯವಾಗಿ ನಿಮ್ಮ ಅನುಭವಕ್ಕೆ ಬಂದಾಗ ಈಗ ಜೇನು ಸಾಮಾನ್ಯ ಮನೆಗಳಲ್ಲಿ ಔಷಧಿಗೆ ಹೀಗೆ ಉಪಯೋಗ ಆಗ್ತದೆ, ಅದ್ರ ಜೊತೆಗೆ ಈಗ ಜೇನು ಅನ್ನುವಂಥದ್ದು ಬೇರೆ ಯಾವ ಉತ್ಪನ್ನಗಳಿಗೆ ಬಳಕೆ? ಈಗ ಹೆಚ್ಚಿನ ಜನ ಈಗ ಈ ಸಕ್ಕರೆಯನ್ನು ಸ್ಟಾಪ್ ಮಾಡಿ ಜೇನನ್ನು ಯೂಸ್ ಮಾಡ್ತಾರೆ, ಈ ಕಾಫಿಗೆ ಟೀಗೆಲ್ಲ. ಆ ರೀತಿ ತುಂಬಾ ಜನ ಬೆಂಗಳೂರಿನವರು ತುಂಬಾ ಯೂಸ್ ಮಾಡ್ತಾರೆ. ಇನ್ನೊಂದು 2 ವರ್ಷದಲ್ಲಿ ಅದು ಇಂಪ್ರೂವ್ಮೆಂಟ್ ಗ್ಯಾರಂಟಿ ಆಗ್ತದೆ. ಅತ್ಯಂತ ಜನ ಅದನ್ನು ಯೂಸ್ ಮಾಡ್ತಾರೆ. ಎಲ್ಲರಿಗೀಗ ಅದರ ಬಗ್ಗೆ ಅನುಭವ ಆಗುವಾಗ ಸಕ್ಕರೆಯನ್ನು ಇದು ಮಾಡಿ ಇನ್ನು ಜೇನನ್ನೇ ಅದರ ಸಕ್ಕರೆ ಬದಲಿಗಾಗಿ ಉಪಯೋಗ ಮಾಡ್ತಾರೆ. ಆಗ ನಮ್ಮಲ್ಲಿ ಈ ಜೇನು ಆದದ್ದು ಸಾಕಾಗಲಿಕ್ಕಿಲ್ಲ. ಇನ್ನೊಂದು 10 ವರ್ಷ ಅದು ಸರಿಯಾಗಿ ಇದು ಎಲ್ಲರಿಗೆ ಅದರ ಬಗ್ಗೆ ಅರಿವು ಮೂಡುವಾಗ ಈ ನಮ್ಮ ಎಷ್ಟು ಜನ ಜೇನು ಕೃಷಿಕರಾದರೂ ಕೂಡ ಜೇನು ಈಗ ಸೇಲ್ ಇಲ್ಲ ಅಂತ ಹೇಳುವ ಪ್ರಶ್ನೆ ಬರುವುದಿಲ್ಲ. ಈಗ ಹೆಚ್ಚಿನವರು ಸ್ಟಾರ್ಟ್ ಮಾಡಿದ್ದಾರೆ. ಹೆಚ್ಚಿನವರು ಈಗ ಈ ಸಕ್ಕರೆ ಹಾಕುವ ಬದಲು ಜೇನು ಇದು ಟೀಗೆಲ್ಲ ಹಾಕಿ ಕುಡಿತಾ ಇದ್ದಾರೆ. ಆ ರೀತಿ ಆದರೆ ಇನ್ನು ನಮ್ಮ ಜೇನಿಗೆ ಕೂಡ ಉತ್ತಮವಾದ ಬೆಲೆ ಸಿಗ್ತದೆ. ಮತ್ತು ಇಡೀ ಸ್ವಲ್ಪ ತಣ್ಣಗೆ ಆದ ಮೇಲೆ ಹಾಕಿದರೆ ಒಳ್ಳೆಯದು. ಅದೇನು ಅಷ್ಟು ತೊಂದರೆ ಆಗೋದಿಲ್ಲ. ಹೌದೌದು, ಬಿಸಿ ಈಗ ಹೆಚ್ಚಿನವರು ಹಾಗೆ ಹಾಕ್ತಾರೆ, ಸ್ವಲ್ಪ 1 ಸ್ಪೂನ್ ಹಾಕುವ ಕಾರಣ. ಹೌದು. ಓಕೆ, ಮನೋಣ ಇಷ್ಟು ವಿಸ್ತಾರವಾಗಿ ಇವತ್ತು ತಮ್ಮ ಈ ಒಂದು ಉದ್ಯಮ ಬೆಳೆದಿದೆ ಇವತ್ತು. ಇದರ ಹಿಂದೆ ಸಾಕಷ್ಟು ನಿಮ್ಮ ಪರಿಶ್ರಮ ಇದೆ, ಎಷ್ಟೋ ಬಾರಿ ಕಷ್ಟಗಳನ್ನು ಕೂಡ ಅನುಭವಿಸಬಹುದು. ಈ ಕಷ್ಟಗಳನ್ನು ಅನುಭವಿಸುವಾಗ ಯಾವತ್ತಾದ್ರೂ ನಿಮಗೆ ಆಗಿದ ಇದು ಬೇಡ ಬೇರೆ ಏನಾದ್ರೂ ಉದ್ಯಮ ಮಾಡುವ ಅಂತ ಆಗಿದ, ಅಥವಾ ಇದೇ ಮುಂದುವರಿಸಬೇಕು ಅಂತ? ಇಲ್ಲ, ನಾವು ಅದೊಂದು ಬರಲಿಲ್ಲ ಆಗುದಂತಲ್ಲ. ಯಾಕಂದ್ರೆ ನಾನು ಇದರಲ್ಲಿ ಸೋತ್ರ ಕೂಡ ನಾವು ಇದರಿಂದ ಬಂದ ಹಣ ಅಂತ ನನ್ನಲ್ಲಿ ತಲೆಯಲ್ಲಿ, ನಾನು ಬೇರೆ ಎಲ್ಲಿಂದ ತಂದದಲ್ಲ. ಇದರಿಂದ ನಾವು ಜೇನು ಕೃಷಿಯಿಂದಲೇ ಬಂದದ್ದು. ಇದರಲ್ಲಿ ಲಾಸ್ ಆದ್ರೂ ಕೂಡ ಇದು ಕೃಷಿಯಿಂದಲೇ. ಏನಾದ್ರೂ ಬೇರೆ ಇನ್ವೆಸ್ಟ್ಮೆಂಟ್ ನಮಗೆ PNGP ಇಂದ ಮತ್ತೆ ಮನೆಯವರು ತುಂಬಾ ಸಹಕಾರ, ತಂದೆ ತಾಯಿ ಎಲ್ಲ ಪೆಟ್ಟಿಗೆ ತೆಗಿಲಿಕ್ಕೆಲ್ಲ ಹಣ ಎಲ್ಲ ಕೊಟ್ಟಿದ್ದಾರೆ. ಅದು ಆ ವಿಷಯ ಅಲ್ಲ ನಮಗೆ. ಅಂತ ಇದು ಎಷ್ಟು ವ್ಯವಸ್ಥೆ ಆದದ್ದು ಜೇನು ಕೃಷಿಯಿಂದ. ಇದು 1 ವರ್ಷದಲ್ಲಿ ಫೈಲ್ ಆಯ್ತು ಅಂತ ಅದನ್ನು ಬಿಡುವ ಪ್ರಶ್ನೆ ಬರುವುದಿಲ್ಲ. ಬರುವ ವರ್ಷ ಬರ್ತದೆ. ಇಷ್ಟೆಲ್ಲ ಆದದ್ದು ಅದರಿಂದಲೇ ಹೊರತು ಬೇರೆ ಇದು ನಾವು ಈ ಕೃಷಿಯಿಂದಲೇ ಬಂದದ್ದು. ಆದ ಕಾರಣ ನಾವು ಅದಕ್ಕೆ ನಮಗೆ ನಿರಾಸೆ ಅಂತ ಆಗಲಿಲ್ಲ. ಹೌದೌದು. ನೀವು ಝೀರೋದಲ್ಲಿ ಆರಂಭಿಸುವಾಗ ನಿಮಗೆ ಎಣಿಸಿದ್ರೆ ನೀವು ಇಷ್ಟೊಂದು ದೊಡ್ಡದಾಗಿ ಬೆಳೆಯಬಹುದು? ಇಲ್ಲ, ಯಾವುದು ಅದು ನಮ್ಮ ಒಂದು ಕಲ್ಪನೆ ಇರಲಿಲ್ಲ ನಾನು ಹೀಗೆ ಮಾಡಬೇಕಂತ. ಇದೊಂದು ಹವ್ಯಾಸಕ್ಕಾಗಿ ಮಾಡುವಂತ ಇದ್ದೆ. ಮತ್ತೆ ಈ ಜನರ ಸಪೋರ್ಟ್ ಜಾಸ್ತಿ ಸಿಕ್ಕುವ ಕಾರಣ, ಮತ್ತೆ ನಮ್ಮ ಮನೆಗೆ ಈ ಟ್ರೈನಿಂಗ್ ಅವರು ಬರೋದು, ಮತ್ತೆ ಈ ಪೇಪರ್ನವರು ಬರೋದು, ಆಗಾಗ ನಮಗೆ ಮತ್ತು ಕೂಡ ನಮಗೆ ಪ್ರೋತ್ಸಾಹ ಸಿಗುವ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತಾ ಹೋಗುವಂತ. ನಾವು ಇದರಲ್ಲಿ ಸಿಕ್ಕಿದ ಹಣವನ್ನು ಯಾವುದೇ ದುಂದು ವೆಚ್ಚ ಮಾಡದೆ ಇದಕ್ಕೆ ಹಾಕಿದ್ದು. ಆದ ಕಾರಣ ಎಷ್ಟು ದೊಡ್ಡದಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಯಿತು. ಸಿಕ್ಕಿದ ಹಣವನ್ನು ಯಾವುದೇ ಇದಕ್ಕೆ ಮಿಸ್ಯೂಸ್ ಮಾಡದೆ ಇದಕ್ಕೆ ಇದು ಈ ಆನ್ಯುವಲ್ ಡೇ ದೊಡ್ಡದಾಗಲಿ ಅಂತ ಇಂಪ್ರೂವ್ಮೆಂಟ್ ಮಾಡ್ತಾ ಪ್ರತಿ ವರ್ಷಕ್ಕೆ ನಾನು ಜಾಸ್ತಿ ಮಾಡ್ತಾ ಬರ್ತೇನೆ. ಹೌದು. ಮತ್ತೆ ಅದರಲ್ಲಿ ಒಂದು ಸ್ವಲ್ಪ ಇದು ಪ್ರಯೋಗ ಕೂಡ ಮಾಡ್ತಾ ಇರ್ತೇನೆ. ಯಾವುದು ಸ್ವಲ್ಪ ಜಾಸ್ತಿ ಪ್ರಯೋಗ ಮಾಡಿದ್ರಲ್ಲಿ ಫೈಲ್ ಆಗೋದು, ಆದ್ರೆ ಕೂಡ ಪ್ರಯೋಗ ಮಾಡ್ತಾ ಇರ್ತೇನೆ. ಹೌದು. ಪ್ರಯೋಗದಲ್ಲಿ ಒಮ್ಮೆ ಪಾಸ್ ಆದ್ರೆ ಅದು ಎಲ್ಲರಿಗೂ ಪ್ರಯೋಜನ ಆಗ್ತದೆ. ಇಷ್ಟು ಕೂಡ ನಾವು ಪ್ರಯೋಗ ಮಾಡಿದ ಕಾರಣ ಸ್ವಲ್ಪ ಇದನ್ನು ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯವಾಯಿತು. ಕರ್ನಾಟಕದಲ್ಲಿ ಈಗ ಜೇನು ಕೃಷಿ ಮಾಡ್ಬೇಕಂತ ಎಲ್ಲ ಇಡೀ ಕರ್ನಾಟಕದಲ್ಲಿ ಇದು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಇದಕ್ಕೆ ನಮ್ಮ ಈ ದಕ್ಷಿಣ ಕನ್ನಡ, ಉಡುಪಿ, ಇದು ಚಿಕ್ಕಮಗಳೂರು ಕೂಡ ಆಗ್ತದೆ, ಮತ್ತು ಇದು ಕೂರ್ಗು, ಇದು ಮಡಿಕೇರಿ, ಈ ಬೆಲ್ಟಲ್ಲಿ ಜಾಸ್ತಿ ಜೇನು ಆಗುವ ಜಾಗ. ಆದ ಕಾರಣ ಈಗ ಇದು ಎಷ್ಟು ಜನ ಮಾಡಿದ್ರು ಕೂಡ ಇಲ್ಲಿಯೇ ಮಾಡಬೇಕು ಹೊರತು ಬೇರೆ ಎಲ್ಲಿ ಮಾಡಿದ್ರು ಕೂಡ ಇದನ್ನು ಇದು ಮಾಡಲಿಕ್ಕೆ ಆಗುದಿಲ್ಲ. ಆದ ಕಾರಣ ಇದಕ್ಕೆ ಜೇನು ಕೃಷಿಗೆ ಜನ ಬಂದಷ್ಟು ನಮಗೆ ಇದು ಸೇಲ್ಸೇ ಜಾಸ್ತಿ ಆಗ್ತದೆ. ಹೌದು. ಎಲ್ಲರ ತಲೆಯಲ್ಲಿ ಜನ ಬಂದರೆ ನಮಗೆ ಲಾಸ್ ಆಗ್ತದೆ ಅಂತ, ನಿಜವಾದ ಲಾಸ್ ಆಗುದಿಲ್ಲ. ಜನ ಬಂದಷ್ಟು ಇದರ ಅಭಿವೃದ್ಧಿ ಜಾಸ್ತಿ ಆಗ್ತದೆ. ಅಂದ್ರೆ ಹೊರಗಿನ ಪ್ರಪಂಚಕ್ಕೆ ಇಲ್ಲಿಂದ ಜಾಸ್ತಿ. ಹೌದು ಹೌದು. ಈಗ ಎಲ್ಲ ಈ ಕರ್ನಾಟಕದಲ್ಲಿ ಇಲ್ಲಿ ಮಾತ್ರ ಹೌದು, ಎಲ್ಲ ಆಗುದಿಲ್ಲ. ಆಗ ನಾವು ಮಾರ್ಕೆಟ್ ಮಾಡುವಾಗ ಈ ಜೇನು ಆಗದ ಪ್ಲೇಸ್ ಅಲ್ಲಿ ಹೋಗಿ ಮಾರ್ಕೆಟ್ ಮಾಡಿದ್ರೆ ಜೇನನ್ನು ಕೂಡ ಸೇಲ್ ಮಾಡ್ಲಿಕ್ಕೆ ಆಗ್ತದೆ. ಹವಾಮಾನ ಇದಕ್ಕೆ ಹವಾಮಾನ ಇಲ್ಲದಿದ್ರೆ ಯಾವುದಿಲ್ಲ.
ಹವಾಮಾನ ಹೊಂದಿಕೊಂಡೇ ಇರೋದು. ಈ ಜೇನು ಜಾಸ್ತಿ ಆಗೋದು ಕಡಿಮೆ ಆಗೋದು ಈ ಹವಾಮಾನವನ್ನು ಹೊಂದಿಕೊಂಡು. ಈ ಅಡಿಕೆ ಎಲ್ಲ ಕಡಿಮೆ ಆದರೆ ಜೇನು ಕೂಡ ಕಡಿಮೆ. ಈಗ ಈ ಸಲ ಬರುವ ವರ್ಷ ನಮಗೆ ಅಡಿಕೆ ಸ್ವಲ್ಪ ಕಡಿಮೆ ಇದ್ರೆ ಅಂತ ಆದರೆ ಈ ವರ್ಷ ಜೇನು ಕಡಿಮೆ ಅಂತಲೇ ಲೆಕ್ಕ. ಹೌದು, ಜೇನು ಕಡಿಮೆ ಆದ ವರ್ಷ ಇದು ಅಡಿಕೆ ಕೂಡ ಕಡಿಮೆ. ಹೌದು, ಅದು ಕೃಷಿಯಲ್ಲಿ ಎಲ್ಲರಿಗೂ ಒಂದಕ್ಕೊಂದು ಲಿಂಕ್ ಇರ್ತದೆ, ನ್ಯಾಚುರಲ್ ಪ್ರೊಸೆಸ್. ಹೌದು. ನಮಗೆ ಜೇನು ಜಾಸ್ತಿ ಆದರೆ ಅಡಿಕೆ ಕೂಡ ಜಾಸ್ತಿ ಆಗ್ತದೆ. ಹೌದು, ಅದು ಕ್ಲೈಮೇಟ್ ಸರಿ ಉಂಟು ಅಂತ ಲೆಕ್ಕ. ಮತ್ತು ಅದು ಪರಾಗಸ್ಪರ್ಶದ ಕ್ರಿಯೆಯಿಂದ ಕೂಡ ಅಡಿಕೆ ಜಾಸ್ತಿ ಆಗ್ತದೆ. ಈಗ ಜೇನಿನಲ್ಲಿ ಜೇನು ಅಲ್ಲದೆ ಇತರ ಏನು ಉತ್ಪನ್ನಗಳು ಸಿಗ್ತವೆ ಅಂತ? ಈ ಜೇನು ಕೃಷಿಯಲ್ಲಿ ನಮಗೆ ಉತ್ಪನ್ನ ಒಂದು ಜೇನು ಕುಟುಂಬ ಸೇಲ್ ಮಾಡೋದು, ಮತ್ತೊಂದು ಜೇನು ಸೇಲ್ ಮಾಡೋದು, ಮತ್ತೊಂದು ಅದರಲ್ಲಿ ಲಾಸ್ಟಿಗೆ ಅದು ಈ ಜೇನು ತೆಗೆಯುವಾಗ ಇಂಥ ವೇಸ್ಟ್ ಏರಿ ಉಂಟಲ್ಲ, ಇದನ್ನು ತೆಗೆದು ಅದನ್ನು ಮೇಣ ಮಾಡೋದು. ಹಾಗೆ ಈ 3 ವಿಧದಲ್ಲಿ ಜೇನಲ್ಲಿ ನಮಗೆ ಇನ್ಕಮ್ ಬರುವ ಇದು ಉಂಟು. ಮೇಳಕ್ಕೆ ಎಷ್ಟು ಸಾಧಾರಣವಾಗಿ? ಅದು ಒಂದು 2 ವರ್ಷ ಮುಂಚೆ ಸ್ವಲ್ಪ ರೇಟ್ ಜಾಸ್ತಿ ಇತ್ತು. ಈಗ 300ರಿಂದ 400 ರೂಪಾಯಿ ಈ ಇದರಲ್ಲಿ ಉಂಟು. ಹೌದು, 350-400 ಇರ್ತದೆ. ಹಾಗೆ ಅದು ನನಗೊಂದು 500 kg ಅಷ್ಟು ಮೇಣ ಆಗ್ತದೆ. ಈಗ ಒಂದು 3000 ಪೆಟ್ಟಿಗೆ 500 kg ಆಗ್ತದೆ. ಹೌದು, ಅದರ ಉಪಯೋಗ ನಾವು ಎಲ್ಲ ಜೇನು ಮೇಣದ ಹಾಳೆ ಅವರಿಗೆ ಕೊಡೋದು, ಮತ್ತು ಬೇರೆ ಬೇರೆ ಈ ಔಷಧಿಗೆಲ್ಲ ಹೋಗ್ತದೆ, ಅದು ಮೆಡಿಸಿನ್ಗೆಲ್ಲ ಹೋಗ್ತಾ ಇದೆ. ಆದ ಕಾರಣ ಅಷ್ಟು ಡಿಮಾಂಡ್ ಇರೋದು. ಈಗ ಜೇನು ಕೃಷಿಕ ಮೊದಲಾಗಿ ಒಂದು ಅನುಸರಿಸಬೇಕಂದ್ರೆ ಕ್ರಮ ಅಂದರೆ ಒಂದು ಕಾಲವನ್ನು ತಿಳ್ಕೊಳ್ಬೇಕು ನೀವೇ ಹೇಳಿದೆ. ಹೌದೌದು, ಒಂದು ಯಾವ ರೀತಿಯಾಗಿ ಅವನು ತಿಳ್ಕೊಳ್ಬೇಕು ಅಂತ ಒಂದು ವರ್ಷದ ಕಾಲವನ್ನು ನೋಡ್ತಾರೆ. ಹೌದು, ಈಗ ಒಬ್ಬ ಜೇನು ಕೃಷಿಕನಾಗಲಾರ ಈ 3 ಕಾಲ ಗೊತ್ತಿದ್ರೆ ಅವನಿಗೆ ಬೇರೆ ಯಾವುದು ಗೊತ್ತಿರ್ಬೇಕಂತಿಲ್ಲ. ಯಾವ ಕಾಲದಲ್ಲಿ ಯಾವ ಕೆಲಸ ಮಾಡಬೇಕಂತ ಅಷ್ಟು ಗೊತ್ತಿದ್ರೆ ಸಾಕು. ಆಗ ಆಟೋಮೆಟಿಕ್ ಆಗಿ ನಮಗೆ ಯಾವ ಕೆಲಸ ಮಾಡಬೇಕಂತ ಗೊತ್ತಾಗ್ತದೆ. ಇಲ್ಲಾಂದ್ರೆ ನಾವು ಈ ಜೇನು ಕೃಷಿ ಮಾಡುವವರಿಗೆ ಎಲ್ಲ ತಲೆಯಲ್ಲಿ ಇದ್ರೆ ಅದು ಕೆಲಸ ಮಾಡ್ಲಿಕ್ಕೆ ಆಗುದು. ಈ ಪಾಲು ಮಾಡೋದು ಹೇಗೆ, ಜೇನು ತೆಗೆಯುವಾಗ ಕೂಡ ಅದೇ ತಲೆಯಲ್ಲಿ ಬಿಸಿ ಪಾಲು ಮಾಡೋದು ಹೇಗೆ, ಅದೆಲ್ಲ ಇರ್ಬೋದು. ಯಾವ ಟೈಮಿಗೆ ಬೇಕೋ ಅದನ್ನೇ ಯೂಸ್ ಮಾಡೋದು. ಈಗ ಅಭಾವ ಕಾಲದಲ್ಲಿ ಯಾವುದೇ ಕೆಲಸವೇ ಇರಲ್ಲ, ಅದಕ್ಕೆ ಸಕ್ಕರೆ ನೀರು ಕೊಡೋದು. ಅಭಾವ ಕಾಲ ಜೂನ್ ಜುಲೈ ಆಗಸ್ಟ್ ವರೆಗೆ ಅಭಾವ ಕಾಲ, ಮಳೆಗೆ ಬರುವ ಕಾಲ. ಮಳೆ ಹೊರಗಡೆ ಹೂ ಇರ್ತದೆ, ಅದು ಈ ಮಳೆ ಬಂದು ನೀರಾಗಿ ಅದಕ್ಕೆ ತಿನ್ನಲಿಕ್ಕೆ ಸಿಗುದಿಲ್ಲ, ಕುಟುಂಬ ಅಭಿವೃದ್ಧಿ ಆಗುದಿಲ್ಲ. ಅದಕ್ಕೆ ನಾವು ಕೃತಕ ಆಹಾರ ಕೊಡೋದು. ಕೃತಕ ಆಹಾರ ಕೊಡೋದು ಯಾವ ರೀತಿ ಅಂದರೆ, ನಾವು ಸಕ್ಕರೆ 1 ಗ್ಲಾಸ್ ಸಕ್ಕರೆಗೆ 1 ಗ್ಲಾಸ್ ನೀರು ಸರಿ ಪ್ರಮಾಣದಲ್ಲಿ ಕೊಡೋದು. ಆಗ ಈ 5ರಿಂದ 6 ರೌಂಡ್ ನಾವು ಸಕ್ಕರೆ ನೀರು ಕೊಡುವಾಗ ಸೆಪ್ಟೆಂಬರ್ ಬರ್ತದೆ. ಆಗಸ್ಟ್ 15ರ ನಂತರ ನಮಗೆ ಪಾಲು ಮಾಡಲಿಕ್ಕೆ ಆಗ್ತದೆ. ಸೆಪ್ಟೆಂಬರಿಂದ ಆಗ ಇನ್ನು ಮತ್ತೆ ಬರೋದು ಅಭಿವೃದ್ಧಿ ಆಗೋ ಕಾಲ. ಆಗ ನಾವು ಸಕ್ಕರೆ ನೀರು ಕೊಡಬೇಕು, ಪಾಲು ಮಾಡಬೇಕು. ಪಾಲು ಮಾಡೋದು ಈಗ ಇವತ್ತು ಪಾಲು ಮಾಡಿದರೆ ಮತ್ತೆ ಒಂದು 15 ದಿವಸಗಳ ಮೇಲೆ ಅದನ್ನು ಪಾಲು ಮಾಡಲಿಕ್ಕಿಲ್ಲ. ಒಂದು ಪಾಲು ಮಾಡಿ ಮತ್ತೆ 40ರಿಂದ 60 ದಿವಸ ಬೇಕು. ಒಂದು ಪೆಟ್ಟಿಗೆಯನ್ನು ಒಮ್ಮೆ ಪಾಲು ಮಾಡಿದರೆ 50ರಿಂದ 60 ದಿವಸ ಬೇಕು. ಅದು ಈ ರಾಣಿ ಬಂದು ಮೊಟ್ಟೆ ಇಟ್ಟು ನೊಣ ಜಾಸ್ತಿ ಆಗಬೇಕು. ಆಗ ಒಂದು 60 ದಿವಸ ಬೇಕು ಮತ್ತೊಮ್ಮೆ ಪಾಲು ಮಾಡೋದು. ಆಗ ಒಂದು ಪೆಟ್ಟಿಗೆಯನ್ನು ವರ್ಷದಲ್ಲಿ ಕಡಿಮೆ ಆದರೆ ಒಂದು ಪೆಟ್ಟಿಗೆಯನ್ನು 10 ಪೆಟ್ಟಿಗೆ ಮಾಡಲಿಕ್ಕೆ ಆಗ್ತದೆ ನಮಗೆ ಅನುಭವ ಇದ್ದರೆ. ಹಾಗಂತ 1000 ಪೆಟ್ಟಿಗೆಯನ್ನು 10,000 ಮಾಡಲಿಕ್ಕೆ ಆಗೋದು, ಯಾಕಂದರೆ ಕೆಲಸ ಜಾಸ್ತಿ ಆಗ್ತದೆ. ಕಡಿಮೆ ಪೆಟ್ಟಿಗೆಯಿಂದ ಜಾಸ್ತಿ ಮಾಡಲಿಕ್ಕೆ ಆಗ್ತದೆ, ಜಾಸ್ತಿ ಪೆಟ್ಟಿಗೆಯಿಂದ ಮತ್ತೂ ಜಾಸ್ತಿ ಮಾಡಲಿಕ್ಕೆ ಆಗೋದು. ಅದೇ ಒಂದು ಎವರೇಜ್ ಇರ್ತದೆ. ಎಲ್ಲ ಕೆಲಸ ಒಮ್ಮೆಲೆ ಮಾಡಲಿಕ್ಕೆ ಆಗೋದಿಲ್ಲ, ಸರಿಯಾಗಿ ನೋಡಲಿಕ್ಕೆಲ್ಲ ಆಗೋದಿಲ್ಲ, ಟೈಮು ಸಾಕಾಗೋದಿಲ್ಲ. ಹಾಗೆ ಈ ಅಭಿವೃದ್ಧಿ ಆಗೋ ಕಾಲದಲ್ಲಿ ಪಾಲು ಮಾಡೋದು, ಕೃತಕ ಆಹಾರ ಕೊಡೋದು ಅಷ್ಟೇ, ಬೇರೆ ಏನು ಕೆಲಸ ಇಲ್ಲ. ಪಾಲು ಮಾಡೋದು ಕೂಡ ಅದೇ, ನಮ್ಮ ಟೈಮಿಗೆ ಬೇಕಾಗೆ ಪಾಲು ಮಾಡೋದು. ನಮಗೆ ಯಾವಾಗ ಟೈಮ್ ಉಂಟು ಆವಾಗ ಪಾಲು ಮಾಡೋದು, ಅದರ ಟೈಮಿಗೆ ನಾವು ಕಾಯಲಿಕ್ಕಿಲ್ಲ. ನಮಗೆ ಯಾವಾಗ ಟೈಮ್ ಉಂಟು ಆವಾಗ ಪಾಲು ಮಾಡೋದು. ಆಗ ನಮಗೆ ಬೇಕಾದ ಟೈಮಿಗೆ ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತದೆ. ಈ ಬೇರೆ ಜಾಬಲ್ಲಿದ್ದವರಿಗೆ ಕೂಡ ಆದಿತ್ಯವಾರ ಪಾಲು ಮಾಡೋದು, ಆದಿತ್ಯವಾರ ಪಾಲು ಮಾಡೋದು, ಯಾವ ಟೈಮಿಗೆ ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತದೆ. ಈ 6 ತಿಂಗಳು ಈ ರೀತಿ ಹೋಗ್ತದೆ. ಮತ್ತೆ ಇದು ಜೂನ್ನಿಂದ ಜನವರಿಯಿಂದ ಜೇನು ಬರುವ ಕಾಲ. ಆಗ ಅದಕ್ಕೆ ಪಾಲು ಮಾಡಲಿಕ್ಕಿಲ್ಲ, ಕೃತಕ ಆಹಾರ ಕೊಡಲಿಕ್ಕಿಲ್ಲ, ಎಲ್ಲ ಸ್ಟಾಪ್ ಆಗ್ತದೆ. ಮತ್ತೆ ಅದಕ್ಕೆ ಆಹಾರ ಇದು ಸೂಪರ್ ಕೊಡೋದು ಜೇನು ಮಾಡಲಿಕ್ಕೆ ಈ ರೀತಿ ಒಂದು ಪೀಸ್ ಮಾಡಿ ಈ ಪ್ರೇಮಿಗೆ ಇಟ್ಟು ಬಿಡೋದು. ಈಗ ಇದನ್ನು ಕಟ್ ಮಾಡಿ ತೆಗೆದು ಇಡುವಾಗ ಇಷ್ಟೇ ಇಟ್ಟು ಬಿಡೋದು. ಮತ್ತೆ ಅದನ್ನು ಅಭಿವೃದ್ಧಿಪಡಿಸಿ ಮೇಲೆ ಬರ್ತದೆ. ಮತ್ತೆ ಪ್ರತಿ ವಾರ ಕೂಡ ನೋಡಲಿಕ್ಕೆ ಉಂಟು ಅದನ್ನು. ಯಾಕೆ ನೋಡಿದ್ರೆ ಪಾಲಾಗಿ ಹೋಗೋದಾಗಿ ಅದಕ್ಕೆ ಮನಸ್ಸಿರುವುದಿಲ್ಲ ಇಷ್ಟು ದೊಡ್ಡ ಕುಟುಂಬ ಆಗಿ ನಿಲ್ಲಲಿಕ್ಕೆ. ನಾವು ಅದನ್ನು ಹೋಗ್ಲಿಕ್ಕೆ ಬಿಡಲಿಕ್ಕಿಲ್ಲ. ಬೇರೆ ಯಾವುದು ಗೇಟ್ ಇಟ್ಟು ಅದನ್ನು ನಿಲ್ಲಿಸುವುದಲ್ಲ, ಅದರ ಮನಸ್ಸಲ್ಲೇ ನಿಲ್ಲಬೇಕು. ಆ ರೀತಿ ಕೆಲಸ ಮಾಡೋದು ನಾವು. ಅದು ಪ್ರತಿ ವಾರ ಅದರಲ್ಲಿ ರಾಣಿ ಮೊಟ್ಟೆ ಕೆಳಗಡೆ ಬಂದಿರ್ತದೆ, ಅದನ್ನು ಸ್ವಲ್ಪ ಡ್ಯಾಮೇಜ್ ಮಾಡೋದು.
ಅದು ತೆಗೆದು ಬಿಸಾಡ್ತದೆ ಅದೇ, ಮತ್ತೆ ಕ್ಲೀನ್ ಮಾಡ್ತದೆ, ಮತ್ತೊಮ್ಮೆ ರಾಣಿ ಮೊಟ್ಟೆ ಮಾಡ್ತದೆ, ಓಕೆ. ಮತ್ತೊಮ್ಮೆ ನೋಡೋದು. ಹಾಗೆ ಒಂದು 5 ವಾರ ಆ ರೀತಿ ಹೋಗ್ತದೆ. ಒಂದು ನಾವು ಪಾಲಾಗದೆ ನೋಡಿದ್ವಿ. ಆಗ ಜೇನು ಕೂಡ ರಾಣಿ ನೋಡ ಬಂದ್ರೆ ಮಾತ್ರ ಅದು ಪಾಲಾಗಿ ಹೋಗೋದು. ರಾಣಿ ಇದು ಇದ್ರೆ ಮಾತ್ರ ಈ ಹೊಸ ಮರಿ ಬರ್ತದಲ್ಲ, ಬರ್ಲಿಕ್ಕೆ ರೆಡಿ ಆಗುವಾಗ ಮಾತ್ರ ಹೋಗುದು. ಅದು ಇನ್ನು ಬರ್ತದೆ ಅಂತ ಗ್ಯಾರಂಟಿ ಬೇಕು, ಇಲ್ಲದೆ ಬರದಿದ್ರೆ ಕುಟುಂಬ ನಾಶ ಆಗ್ತದೆ. ಅದಕ್ಕೆ ಅಷ್ಟು ಗ್ಯಾರಂಟಿಯಲ್ಲಿ ಮಾತ್ರ ಅದು ಹೋಗುದು. ಬರ್ತದೆ ಅಂತ ಆಗುವಾಗ 1 ದಿವಸ ಮುಂಚೆ ಹೋಗುದು, ಬೇಗ ಹೋಗುದಿಲ್ಲ. ಒಂದು 2 ದಿವಸ ಮುಂಚೆ ಅದು ಬಿಟ್ಟು ಹೋಗ್ತದೆ. ಹೌದು. ಆಗ ನಾವು ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಹೌದು, ಜೇನು ಕೂಡ ಆ ಟೈಮಲ್ಲಿ ಆಗಿರ್ತದೆ. ಜೇನು ತೆಗೆಯುವುದು, ಫಸ್ಟಿಗೆ ರಾಣಿ ಮೊಟ್ಟೆ ತೆಗೆಯುವುದು, ಮತ್ತೆ ಅದರ ಮೇಲೆ ಸೂಪರನ್ನು ಇಡುವುದು, ಆ ಸೂಪರಿಂದ ಎಲ್ಲ ಜೇನನ್ನು ತೆಗೆಯುವುದು, ಮತ್ತೆ ಅದಕ್ಕೆ ಇಡುವುದು, ಮತ್ತಿನ ವಾರ ಅದೇ ನೋಡುವುದು. ಎಲ್ಲ ಫ್ರೇಮನ್ನು ಚೆಕ್ ಮಾಡಬೇಕು. ಒಂದು ಪೆಟ್ಟಿಗೆಯಲ್ಲಿ 6 ಫ್ರೇಮ್ ಇದ್ರೆ 6 ಫ್ರೇಮನ್ನು ಚೆಕ್ ಮಾಡ್ತೇವೆ. ಹೌದು, ಆಗ ಬಿಟ್ಟು ಹೋಗುದಿಲ್ಲ. ಆಗ ನಮಗೆ ಒಂದು ಪೆಟ್ಟಿಗೆಯಲ್ಲಿ 15ರಿಂದ 20-25 kg ಕೂಡ ಸಿಗ್ತದೆ ಜೇನು. ಹೌದು, ನನಗೆ 1 ವರ್ಷ ಸುಳ್ಯದಲ್ಲಿ 35 ಎವರೇಜಿಗೆ ಸಿಕ್ಕಿದೆ. ಒಂದೇ ಏರಿಯಾದಲ್ಲಿ ಒಂದು 20 ಪೆಟ್ಟಿಗೆ ಇಟ್ಟದಲ್ಲಿ ಅಷ್ಟು ಜೇನು ಬಂದಿದೆ. ಅಷ್ಟು ಜೇನು ಬರೋದು ಪ್ರಕೃತಿಯಲ್ಲಿ ಕೂಡ ಸಿಗಬೇಕು, ಮತ್ತು ನೊಣ ಕೂಡ ಬೇಕು ನಮ್ಮಲ್ಲಿ. ಹಾಗಾದ್ರೆ ನಮಗೆ ಜೇನು ಕೂಡ ಜಾಸ್ತಿ ಸಿಗ್ತದೆ. ಈ ಟೈಮಲ್ಲಿ ಅಷ್ಟೇ ಕೆಲಸ. ಮತ್ತೆ ಮಾರ್ಚ್ ಏಪ್ರಿಲ್ ಆಗುವಾಗ ಅದನ್ನು ಮತ್ತೆ ಸೂಪರ್ ಎಲ್ಲ ಕೊಡೋದನ್ನು ನಿಲ್ಲಿಸಿದ್ದೇವೆ. ಮತ್ತೆ ಜೇನಾದರೆ ತೆಗೆಯೋದು. ಆಗ ನಮಗೆ ವಾರದಲ್ಲಿ ಒಮ್ಮೆ ಹೋಗ್ಬೇಕಂತಿಲ್ಲ. 10 ದಿವಸ ಆದರೂ ತೊಂದರೆ ಇಲ್ಲ, 15 ಆದರೂ ತೊಂದರೆ ಇಲ್ಲ, ಜೇನಾದರೆ ತೆಗೆಯೋದು. ಹೌದು, ಆ ರೀತಿ ಸಿಸ್ಟಮ್. ಈ 3 ತಿಂಗಳಲ್ಲಿ ಬೇರೆ ಬೇರೆ ಕೆಲಸ ಇರ್ತದೆ. ಆಗ ನಮಗೆ ಇಡೀ ಒಂದೇ ನಾವು ಕೆಲಸ ಕಲಿಯುವಾಗ ಯಾವ ಟೈಮಲ್ಲಿ ಕಲಿಬೇಕು ಅದನ್ನೇ ಅದೇ ಟೈಮಲ್ಲಿ ಬಂದರೆ ಕಲೀಲಿಕ್ಕೆ ಕೂಡ ಸುಲಭ ಆಗ್ತದೆ. ಅದೆಲ್ಲ ಅದರಲ್ಲಿ ಮೈಂಡಲ್ಲಿ ಇರಬೇಕಂತಿಲ್ಲ. ಆಗ ನಮಗೆ ಕಷ್ಟ ಅಂತ ಆಗೋದಿಲ್ಲ, ನಮಗೆ ಇಷ್ಟದು ಕಷ್ಟ ಆಗೋದಿಲ್ಲ ಯಾವಾಗಲೂ. ಹೌದೌದು, ನೀವು ಅದನ್ನು ಇಷ್ಟಪಟ್ಟು ಮಾಡ್ತಾ ಇದ್ದೀವಿ. ನಾವು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಒಂದಷ್ಟು ತಾವು ಅನೇಕ ವರ್ಷಗಳಿಂದ ಇದನ್ನು ಮಾಡ್ತಾ 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 ಇವತ್ತು ತುಂಬಾ ಹೆಸರು ಕೂಡ ಪಡ್ಕೊಂಡಿದ್ದೀರಾ. ಇವತ್ತು ರಾಜ್ಯಗಳಾಗುವುದು, ಹೊರ ರಾಜ್ಯದಲ್ಲೂ ಕೂಡ ಹೆಸರು ಪಡ್ಕೊಂಡಿದ್ದೀರಾ. ಒಂದು ಶುದ್ಧವಾದಂತಹ ಜೇನನ್ನು ತಯಾರಿಸುವಂತಹ ಅನೇಕ ಕೆಲವರು ಇರಬಹುದು, ಅದರಲ್ಲಿ ಬಹಳಷ್ಟು ನೀವು ಮುತುವರ್ಜಿನ ಮಾಡ್ತಾ ಇದ್ರೆ ಮತ್ತು ಹೆಚ್ಚು ವಿಸ್ತಾರವಾಗಿ ಇದನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ಇವತ್ತು ತುಂಬಾ ಹೆಸರನ್ನು ಕೂಡ ಪಡ್ಕೊಂಡಿದ್ದೀರಾ. ನಾವು ಒಂದೇ ಜಾಗದಲ್ಲಿ ಬೇರೆ ಬೇರೆ ಕ್ವಾಲಿಟಿ ಜೇನು ಸಿಗುದಿಲ್ಲ. ಒಂದೊಂದು ಏರಿಯಾದಿಂದ ಏರಿಯಾಕ್ಕೆ ಅದರ ಟೇಸ್ಟ್ ಕೂಡ ವ್ಯತ್ಯಾಸ ಇರ್ತದೆ. ಹಾಗೆ ನಮಗೆ ಈಗ ಬೇರೆ ಬೇರೆ ಏರಿಯಾದಿಂದ ಜೇನು ಸಿಗುವ ಕಾರಣ ಎಲ್ಲ ಟೇಸ್ಟ್ ಜೇನು ಕೂಡ ನಮ್ಮಲ್ಲಿ ಸಿಗ್ತದೆ. ಒಂದೊಂದು ಟೈಮಿಗೆ ಒಂದೊಂದು ಟೇಸ್ಟ್ ಜೇನು ಸಿಗ್ತದೆ. ಹಾಗೆಲ್ಲ ಏರಿಯಾದು ಕೂಡ ಸಿಗ್ತದೆ. ಹೌದು, ಅದರಲ್ಲಿ ಮೆಡಿಸಿನ್ ವ್ಯಾಲ್ಯೂ ಕೂಡ ಜಾಸ್ತಿ ಇರ್ತದೆ. ಈ ಕಾಡು ಜೇನು ಇದ್ದ ಕಾರಣ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಓಕೆ, ಇವತ್ತು ತುಂಬಾ ಸಂಘ ಸಂಸ್ಥೆಗಳಲ್ಲೂ ಕೂಡ ತಾವು ಒಂದು ಪ್ರಶಸ್ತಿ ಸನ್ಮಾನಗಳಿಗೆಲ್ಲ ಭಾಜನ. ಹೌದೌದು, ಯಾವೆಲ್ಲ ಸಂಸ್ಥೆಗಳು ತಮ್ಮನ್ನು ಗುರುತಿಸಿವೆ? ತುಂಬ ಸಂಸ್ಥೆ ಇದು ನಮಗೆ ಕರೆದು ನಮಗೆ ಇದೆಲ್ಲ ಮಾಡಿದ್ದಾರೆ. ಅಭಿನಂದನೆ ಮತ್ತು ಇದು ಅಭಿನಂದನೆ ಮಾಡಿದ್ದಾರೆ. ಮತ್ತು ತಾಲೂಕು ರಾಜ್ಯೋತ್ಸವ. ಹೌದೌದು. ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ನಾನು ಜೇನು ಉತ್ಪತ್ತಿ ಮಾಡುವ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ಮತ್ತು ಬೇರೆ ಬೇರೆ ಇದರಲ್ಲಿ ನನಗೆ ಪ್ರಶಸ್ತಿ ಸಿಕ್ಕಿದೆ. ಮತ್ತು ಸಂಘ ಸಂಸ್ಥೆಯಲ್ಲಿ ಇಲ್ಲಿ ಕೃಷಿ ಎಲ್ಲ ಪ್ರತಿ ವರ್ಷ ಕೂಡ ನಾನು ಅತಿ ಹೆಚ್ಚು ಜೇನು ಹಾಕೋದ್ರಲ್ಲಿ ನನಗೆ ಪ್ರಶಸ್ತಿ ಸಿಗ್ತಾ ಉಂಟು. ಜೇನು ಸೊಸೈಟಿಯಲ್ಲಿ ತುಂಬ ವರ್ಷದ 7-8 ವರ್ಷದಿಂದ ನಾನು ಪ್ರತಿ ವರ್ಷ ಕೂಡ ಆ ರೀತಿ ಆಗ್ತಾ ಉಂಟು. ತುಂಬ ಕಡೆ ಸನ್ಮಾನ ಕೂಡ ಮಾಡಿದ್ದಾರೆ. ಎಲ್ಲ ಯುವಕ ಮಂಡಳಗಳು, ಬೇರೆ ಬೇರೆ ಸಂಘ ಸಂಸ್ಥೆಯವರೆಲ್ಲ ತುಂಬ ಜನ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಆದಾಯವನ್ನು ತಾವು ಹೇಗೆ ಪಡ್ಕೊಳ್ತಾ ಇದ್ದೀರಾ, ಅದ್ರ ಜೊತೆಗೆ ಒಂದಷ್ಟು ಸಮಾಜದಲ್ಲಿ ಯಾರು ನಿರುದ್ಯೋಗ ಅಂತ ಇರ್ತಾರೆ, ಅವರಿಗೆ ನೀವು ಪ್ರೇರಣೆ. ಅಲ್ಲಿ ಒಂದಷ್ಟು ಎಜುಕೇಶನ್ ಇಲ್ಲದಿದ್ರೂ ಕೂಡ ಹೇಗೆ ಆದಾಯವನ್ನು ಪಡ್ಕೊಳ್ಳಬಹುದು ಅನ್ನೋದಕ್ಕೆ ನೀವು ಒಬ್ರು ಪ್ರೇರಣೆ. ಹಾಗಾಗಿ ಇವತ್ತೆಲ್ಲ ಸಂಘ ಸಂಸ್ಥೆಗಳು ತಮ್ಮನ್ನು ಗುರುತಿಸ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಮನಸ್ಸಿಗೆ? ನಮಗೆ ತುಂಬಾ ಸಂತೋಷ ಆಗ್ತದೆ. ಹೌದು, ನಮ್ಮ ರೂಟ್ ಸೆಟ್ ಅಲ್ಲಿ ನಾವು 10 ದಿವಸ ಟ್ರೈನಿಂಗ್ ತೆಗೆದ ಕಾರಣ ಅವರ ಉದ್ದೇಶವೂ ಇರೋದು ಅಷ್ಟೇ, ನೀವು ಸ್ವ ಉದ್ಯೋಗ ಮಾಡಿ ಮತ್ತೊಬ್ಬರಿಗೆ ಉದ್ಯೋಗ ಕೊಡ್ಬೇಕಂತ. ಅದನ್ನ ನಾನು ಈಗ ಮಾಡ್ತಾ ಇದ್ದೇನೆ. ನಾವು ಕೆಲಸ ಮಾಡಿ ಮತ್ತೊಬ್ಬರಿಗೆ ಉದ್ಯೋಗ ಕೊಡ್ತೇವೆ. ಹೌದು, ಇದು ನಾನು ರೂಟ್ ಸೆಟ್ಟಿನ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾನು ಅಲ್ಲಿ ಕಲಿತ ಕಾರಣ ನನಗೆ ತುಂಬ ಅನುಭವ ಕೂಡ ಸಿಕ್ಕಿತ್ತು. ತುಂಬ ಅಭಿವೃದ್ಧಿ ಪಡಿಸಲಿಕ್ಕೆ ನನಗೆ ತುಂಬ, ನಾನು ಮೊದಲು ಕೂಡ ಮಾಡ್ತಾ ಇದ್ದೆ, ಆದರೆ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದರ ನಂತರ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೇನೆ. ಅದು ನನಗೆ ತುಂಬ ಪ್ರೇರಣೆಯಾಗಿದೆ. ಅದರ ಜೊತೆಗೆ ಈಗ ಪ್ರಧಾನಿಯವರು ಕೂಡ ಆತ್ಮನಿರ್ಭರ ಅನ್ನುವಂಥ ಒಂದು ಪರಿಕಲ್ಪನೆ ನಿಮ್ಮ ಒಂದು ಉದ್ಯಮಕ್ಕೂ ಪೂರಕ ಆಗಿದೆ. ಹೌದು, ಎಲ್ಲ ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಕೂಡ ನಾವು ಹೋಗ್ತಾ ಇದ್ದೇವೆ ಟ್ರೈನಿಂಗ್ ಕೊಡ್ಲಿಕ್ಕೆ ಕೂಡ. ಹಾಗೆ ಎಲ್ಲಿಂದೆಲ್ಲ ಬರ್ತಾರೆ ಇಲ್ಲಿಗೆ, ನಿಮ್ಮಲ್ಲಿಗೆ ಟ್ರೈನಿಂಗ್? ನಮಗೆ
ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಬರ್ತಾರೆ. ಓಕೆ. ಕಡಬ, ಇದು ಸುಳ್ಯದಿಂದ ಬರ್ತಾರೆ, ಪುತ್ತೂರಿಂದ ಬರ್ತಾರೆ, ಮತ್ತು ಬೆಳ್ತಂಗಡಿ, ಬಂಟ್ವಾಳ, ಮತ್ತು ಸಕಲೇಶ್ಪುರ, ಮತ್ತು ಇದು ಇಲ್ಲಿ ಮಡಿಕೇರಿಯಿಂದ ಕೂಡ ಬರ್ತಾರೆ. ಮಡಿಕೇರಿಯಲ್ಲಿ 3 ತಿಂಗಳ ಟ್ರೈನಿಂಗ್ ಉಂಟು, ಅದು 1 ದಿವಸದಲ್ಲಿಗೆ ವಿಸಿಟಿಂಗಿಗೆ ಬರ್ತಾರೆ. ಹಾಗೆ ಬೇರೆ ಬೇರೆ ಕಡೆಯಿಂದ ಕೃಷಿಗೆ ಇದು ಒಮ್ಮೊಮ್ಮೆ ನಮಗೆ ಟೈಮ್ ಇರೋದಿಲ್ಲ, ಒಮ್ಮೊಮ್ಮೆ ಬರ್ತೇನೆ ಅಂತ ಹೇಳಿದ್ರು ಕೂಡ ನಾವು ಸ್ವಲ್ಪ ಒಂದೊಂದು ದಿವಸ ಎಷ್ಟು ಅಡ್ಜಸ್ಟ್ ಮಾಡಿದ್ರು ಕೂಡ ಆಗದ ಟೈಮ್ ಕೂಡ ಉಂಟು. ಒಮ್ಮೊಮ್ಮೆ ಬರುವ ದಿವಸ ಎಷ್ಟು ಈ ಜನಗಳ ಒಮ್ಮೊಮ್ಮೆ ಕೆಲಸ ಆಗಿರೋದಿಲ್ಲ. ಮತ್ತು ನಾವು ಕೆಲಸಕ್ಕೆ ಹೋಗೋ ಈ ಮಳೆ ಈ ಡಿವೈಡ್ ಟೈಮಲ್ಲಿ ಇಲ್ಲ, ಈ ಜೇನಿಗೆ ಈಗ ಟ್ರೈನಿಂಗ್ಗೆ ಬರುವುದೆಲ್ಲ ಆಗಸ್ಟ್ನಿಂದ ಡಿಸೆಂಬರ್ ಒಳಗೆ, ಆ ಟೈಮಲ್ಲಿ ನಾವು ಡಿವೈಡ್ ಟೈಮು ಮತ್ತು ಜೇನು ಕುಟುಂಬ ಸೇಲ್ ಮಾಡೋದೆಲ್ಲ ಆ ಟೈಮಲ್ಲಿ. ಒಮ್ಮೊಮ್ಮೆ ಎಷ್ಟು ಅಡ್ಜಸ್ಟ್ ಮಾಡಿದ್ರು ಕೂಡ ಆಗೋದಿಲ್ಲ. ಹಾಗೆ ಕೆಲವು ಬರದೇ ಇರ್ಬೋದು, ಕೆಲವು ಹಾಗೆ ಕೂಡ ಕ್ಯಾನ್ಸಲ್ ಆದದುಂಟು. ಹೆಚ್ಚಿನವರು ಬರ್ತಾರೆ, ವರ್ಷಕ್ಕೆ ಒಂದು 25 ಟ್ರೈನಿಂಗ್ ಎಲ್ಲ ಮತ್ತು ಈಗ ನೋಡಲಿಕ್ಕೆ ಅಂತ ತುಂಬ ಜನ ಬರ್ತಾರೆ. ಮತ್ತು ಜೇನು ಕುಟುಂಬಕ್ಕೆ ಅಂತ ಬರ್ತಾ ಇರ್ತಾರೆ. ಇನ್ನು ಆಗಸ್ಟ್ ನಂತರ ಪ್ರತಿ ದಿವಸ ಕೂಡ ಇಲ್ಲಿ ಜೇನು ಕುಟುಂಬಕ್ಕೆ ಅಂತ ಬೇರೆ ಎಲ್ಲಿಂದ ಕೂಡ ಬರ್ತಾ ಇರ್ತಾರೆ. 1-2 ಪೆಟ್ಟಿಗೆ 4 ಪೆಟ್ಟಿಗೆ ಹಾಗೆ ತಗೊಂಡು ಹೋಗ್ತಾ ಇರ್ತಾರೆ. ಹಾಗೆ ಅವರಿಗೆ ಸ್ವಲ್ಪ ಸಪೋರ್ಟಿಗೆ ಬಗ್ಗೆ ಸ್ವಲ್ಪ ಕಡಿಮೆಯಲ್ಲಿ ಕೊಡೋದು, ದೊಡ್ಡ ರೇಟಿಗೆ ಅಂತ ಕೊಡೋದಲ್ಲ, ಸ್ವಲ್ಪ ಸಪೋರ್ಟಿಗೆ ಆಗಿ. ಹಾಗೆ ಒಬ್ಬೊಬ್ಬರಿಗೆ ನಾವು ಕಡಿಮೆ ಕೊಟ್ಟರು ಕೂಡ ಒಬ್ಬೊಬ್ಬರಿಗೆ ತೊಂದರೆ ಆಗ್ತದೆ. ಈಗ ಜನ ಜಾಸ್ತಿ ಆಗುವಾಗ ನಾವು ಕಡಿಮೆ ಕೊಟ್ಟರೆ ಅವರಿಗೆ ತೊಂದರೆ ಆಗ್ತದೆ. ಮತ್ತೆ ನಾವು ಈ ಜೇನು ಕೃಷಿ ಮಾಡುವವರು ಎಲ್ಲಿ ಹತ್ತಿರ ಸಿಗ್ತದೆ ಅಲ್ಲಿಂದಲೇ ತಗೊಂಡ್ರೆ ಉತ್ತಮ. ಅವರಿಗೆ ಆಗ ಅವರು ಎಲ್ಲಿಯಾದರೂ ಬೇಕಂತ ಅವರು ಬರ್ತಾರೆ ನೋಡಲಿಕ್ಕೆ, ಪಾಲು ಮಾಡಲಿಕ್ಕೆ, ಆ ರೀತಿ ಕೂಡ ಮಾಡಲಿಕ್ಕೆ ಆಗ್ತದೆ. ಈಗ ನಮಗೆ ಜೇನು ಕುಟುಂಬ ಸೇಲು ಇದೆ, ತೋಟಗಾರಿಕೆಗೆಲ್ಲ ನಾವು ಕೊಡ್ತೇವೆ, ತುಂಬ ತೋಟಗಾರಿಕೆಗೆಲ್ಲ ಸೇಲ್ ಮಾಡ್ತೇವೆ. ಆದ ಕಾರಣ ಜೇನು ಕುಟುಂಬ ಕೂಡ ಒಳ್ಳೆ ಸೇಲ್ ಆಗ್ತದೆ. ಈ ಸಲ ನಮಗೆ ಅತಿ ಹೆಚ್ಚು ಸೇಲ್ ಆದ್ದು ಈ ಶಿವಮೊಗ್ಗಕ್ಕೆ. ಹೌದು, ಅದು ಒಬ್ಬರಲ್ಲಿ ಹೊಸತೊಂದು ಪ್ರಾಜೆಕ್ಟ್ ಮಾಡಿದರೆ ಈಗ ಎಲ್ಲರಿಗೂ ಜೇನು ಸಾಕ್ಬೇಕಂತ ಇರ್ತದೆ, ಅವರಿಗೆ ಅನುಭವ ಇರೋದಿಲ್ಲ. ಅಂಥವರಿಗೆ ಇವರು ಅವರ ಮನೆಗೆ ತಗೊಂಡು ಹೋಗಿ 20 ಪೆಟ್ಟಿಗೆ 50 ಪೆಟ್ಟಿಗೆ ಅವರಿಗೆ ಕೊಟ್ಟು ಇಡೀ ವರ್ಷ ಇವರೇ ಮೇಂಟೆನೆನ್ಸ್ ಮಾಡೋದು, ಆ ರೀತಿ ಮಾಡಿದ್ದಾರೆ. ಆದ ಕಾರಣ ಅವರಿಗೆ ಒಂದೇ ಪಾರ್ಟಿಗೆ ನಾನು 3,000 ಕುಟುಂಬವನ್ನು ಕೊಟ್ಟಿದ್ದೇನೆ. ಆದ ಕಾರಣ ಅತಿ ಹೆಚ್ಚು ಈ ಸಲ ಹೋದ್ದು. ಇಲ್ಲಾಂದರೆ ಪ್ರತಿ ವರ್ಷ 2,500-3,000 ಒಳಗಡೆ ಇರ್ತಿತ್ತು. ಈ ಸಲ ಆದ ಕಾರಣ ಒಂದು 6,000 ಕುಟುಂಬವನ್ನು ಕೊಟ್ಟಿದ್ದೇನೆ. ಕುಟುಂಬ ಮಾತ್ರ ಕೊಡೋದು, ನಾವು ಪೆಟ್ಟಿಗೆ ಕೊಡೋದಿಲ್ಲ. ಪೆಟ್ಟಿಗೆ ಬೇಕಂತಾದರೆ ನಾವು ಒಂದು ಸೆನೈ ಅಂತ ಹೇಳಿದ್ದಾರೆ ಪುತ್ತೂರಲ್ಲಿ, ಮತ್ತೊಂದು ಇದು ಪುತ್ತೂರಲ್ಲಿ ಸೆನೈ, ಮತ್ತೊಂದು ಅವರ ಹೆಸರು ರಾಧಿಕಾ ಎಂಟರ್ಪ್ರೈಸಸ್ ಅಂತ ಅವರಿದ್ದಾರೆ, ಮತ್ತೊಂದು ಸುಧಾಕರ್ ಕೇಪ್ ಅಂತ ಕೇಪಿನವರು, ಮತ್ತೊಂದು ಸುಳ್ಯದಲ್ಲಿ ಕಿರಣ್ ವುಡ್ ಅಂತ. ಈ 3 ಜನರಿಂದ ನಾನು ಬೇಕಾದಾಗೆ ಪೆಟ್ಟಿಗೆ ಕೇಳಿದವರಿಗೆ ಅವರಿಂದ ವ್ಯವಸ್ಥೆ ಮಾಡಿ ಕೊಡ್ತೇನೆ. ಎಷ್ಟು ಇರ್ತದೆ ಪೆಟ್ಟಿಗೆ ಒಂದು ಸಾಮಾನ್ಯ? ಪೆಟ್ಟಿಗೆ ISI ಮಾದರಿನ ಪೆಟ್ಟಿಗೆಗೆ 2,000 ಇರ್ತದೆ. GST ಎಲ್ಲ ಸೇರುವಾಗ ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತು ಈ 6 ಪ್ರೈಮಿನ ಪೆಟ್ಟಿಗೆ ಉಂಟು, ಅದಕ್ಕೆ 800-850 1,000 ಒಳಗಡೆ ಇರ್ತದೆ. ಆ ರೀತಿ ಇರ್ತದೆ. ನಾವು ಅದಕ್ಕೆ ಅವ್ರ ಪೆಟ್ಟಿಗೆ ತಂದರೆ ನಾವು ಕುಟುಂಬ ಹಾಕಿ ಕೊಡೋದು. ನಮಗೆ ಹೊಸತ್ತೇ ಪೆಟ್ಟಿಗೆ ಹಾಕಬೇಕಂದ್ರೆ ಎಷ್ಟು ಅಳತ ತಂದರೂ ಕೂಡ ನಾವು ಪೆಟ್ಟಿಗೆಗೆ ಕುಟುಂಬ ಹಾಕಿ ಕೊಡ್ತೇವೆ. ಎಷ್ಟು ಅಳತಾದರೆ ಎಷ್ಟು ತೂತಿದ್ರೂ ಕೂಡ ಕುಟುಂಬ ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ಸರಿಯಾದ ನಾವು ಹೇಳಿದಾಗೆ ಅದಕ್ಕೆ ಕೃತಕ ಆಹಾರ ಕೊಟ್ಟರೆ ಅದು ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ಪೆಟ್ಟಿಗೆ ಮುಖ್ಯ ಅಲ್ಲ, ಅದಕ್ಕೆ ಪಾಯಿಂಟ್ ಚಂದ ಬೇಕಂತ ಅದು ಯಾವುದಿಲ್ಲ. ನಾವು ಅದನ್ನು ಸಾಕುವ ವಿಧಾನ ಸರಿ ಇದ್ದರೆ. ವೀಕ್ಷಕರೇ, ಸುದ್ದಿ ಕೃಷಿ ಲೋಕ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಾವಿದ್ದಂತಹ ಪ್ರಪಂಚ ಅದು ಹನಿ ವರ್ಲ್ಡ್. ಈ ಒಂದು ಜೇನು ಕೃಷಿಯನ್ನು ಮಾಡುವುದರ ಮುಖಾಂತರವಾಗಿ ಕೂಡ ಉದ್ಯೋಗವನ್ನು ಮಾಡಿಕೊಂಡು ಆದಾಯವನ್ನು ಕೂಡ ಮಾಡಿಕೊಳ್ಳಬಹುದು, ಅತ್ಯಂತ ಹೆಸರನ್ನು ಕೂಡ ಪಡ್ಕೊಳ್ಬೋದು ಎನ್ನುವುದಕ್ಕೆ ಮನಮೋಹನ್ ರೇ ಅತ್ಯಂತ ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಇವತ್ತವರ ಮನಸ್ಸು ಕೂಡ ಮಧುರ ಮನಸ್ಸಾಗಿರುವಂಥದ್ದು. ಹಾಗಾಗಿ ಅದು ಬಹಳ ಇಷ್ಟಪಟ್ಟು ಅದನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಜೇನು ಕೃಷಿಯನ್ನು ಯಾವ ರೀತಿಯಾಗಿ ಮಾಡಬಹುದು ಎನ್ನುವುದರ ಬಗ್ಗೆ ಅನೇಕ ಕಾರ್ಯಾಗಾರಗಳನ್ನು ಮಾಹಿತಿಗಳನ್ನು ಕೂಡ ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇದು ಸುದ್ದಿ ಕೃಷಿ ಲೋಕ ಸರಣಿ ಕಾರ್ಯಕ್ರಮದ ಈ ಸಂಚಿಕೆಯಲ್ಲಿ ನಾವು ಕೊಡ್ತಾ ಇರುವಂತಹ ಮಾಹಿತಿ. ಮುಂದಕ್ಕೆ ಹಲವಾರು ಕೃಷಿಗೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳನ್ನು ಈ ಒಂದು ಸರಣಿ ಕಾರ್ಯಕ್ರಮದ ಮೂಲಕ ನಾವು ಕೂಡ ಕೊಡಲಿಕ್ಕಿದ್ದೇವೆ. ಗೌತಮ್ ಶೆಟ್ಟಿ, ಹರಿಪ್ರಸಾದ್, ಕಿರಣ್ ಕುಮಾರ್ ಮತ್ತು ಅಶ್ವಥ್ ಶೆಟ್ಟಿ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ.
ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್. ಅಡಿಕೆ ಕೀಳಲು ದೋಟಿ ವಿಧಾನ, ಅಡಿಕೆ ತುಂಬಲು ಟ್ರಾಲಿ ಪ್ರಧಾನ, ಒಂದೊಂದು ಮೆಟ್ಟಿಲು ಸಿಲ್ವರ್ ತೊಟ್ಟಿಲು. ಮೇಲೆ ಕೆಳಗೆ ಹತ್ತಿಗಿಳಿದು ಮಾಡು ನಿನ್ನ ಕಾಯಕ, ಟ್ರಾಲಿಯಲ್ಲಿ ಗೊಬ್ಬರ ಹಾಕಿ ಕೃಷಿಯ ಮಾಡು ಸೇವಕ. ಆಳು ಕಾಳು ಕಡಿಮೆ ನಿನಗೆ ನೀನೆ ದುಡಿಮೆ, ಮನಸ್ಸಿದ್ದರೆ ಮಾರ್ಗ ಮರವೇರಲು ಸ್ವರ್ಗ. ಆಳು ಕಾಳು ಕಡಿಮೆ ನಿನಗೆ ನೀನೆ ದುಡಿಮೆ, ಮನಸ್ಸಿದ್ದರೆ ಮಾರ್ಗ ಮರವೇರಲು ಸ್ವರ್ಗ. ಕಾಳು ಮೆಣಸು ವಿಂಗಡಿಸಲು ನಮ್ಮ ಪೆಪ್ಪರ್ಡಿ ಕೋನಿಂಗ್ ಮೆಷೀನ್, ಅಡಿಕೆ ಮರಕ್ಕೆ ಔಷಧಿ ಹೊಡಿಸಲು SRK ಉಪಕರಣಗಳು. ಸಿಂಗಲ್ ವೀಲು ಡಬಲ್ ವೀಲು ಥರ ಟ್ರಾಲಿ ಹೊರಟಿವೆ ರ್ಯಾಲಿ. ಮನೆಗೆ ಏಣಿ ಕುದುರೆ ಏಣಿ, ಮನೆ ಮನೆಗೂ ತೆನೆ ತೆನೆಗೂ, ಬಣ್ಣ ಬಳೆಯಲು ಬದುಕು ನಡೆಯಲು. ಗೃಹೋಪಯೋಗಿ ಕೃಷಿಯಲ್ಲಿ ಭಾಗಿ, ಎತ್ತರಕ್ಕೆ ಎತ್ತರ ಉತ್ತರಕ್ಕೆ ಉತ್ತರ ನಮ್ಮ SRK ಲ್ಯಾಡರ್ಸ್. ಎಲ್ಲೆಲ್ಲೂ ಲೀಡರ್ಸ್, ಎಲ್ಲೆಲ್ಲೂ ಲೀಡರ್ಸ್. ನಮ್ಮ ಪುತ್ತೂರು ಪುರದೊಳಗೆ ಸುತ್ತೇಳು ಸ್ವರದೊಳಗೆ. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ರೈತ ಬಾಂಧವರೇ, ರೈತ ಬಂಧುಗಳೇ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ